ಓಂ ಶ್ರೀ ಮಾತ್ರೆ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಕರ ಸಂಕ್ರಾಂತಿ 2024ರಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಈ ವಸ್ತುಗಳನ್ನ ಮನೆಗೆ ತಂದ್ರೆ ಅದೃಷ್ಟ ಹೆಚ್ಚಾಗುತ್ತೆ ಅಂತ ಇದ್ದಾರಲ್ವಾ, ನೋಡೋಣ ಬನ್ನಿ. ಮಕರ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಶೇಷ ಎನ್ನಲಾಗುತ್ತದೆ. ಈ ಹಬ್ಬದ ದಿನ ನಾವು ಮನೆಗೆ ವಿಶೇಷ ವಸ್ತುಗಳನ್ನು ತಂದರೆ ಹಾಗೂ ಪೂಜೆ ಮಾಡಿದರೆ ಅದೃಷ್ಟ ಡಬಲ್ ಆಗುತ್ತೆ. ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದ ಇಲ್ಲಿದೆ, ನೋಡೋಣ ಬನ್ನಿ. ಮಕರ ಸಂಕ್ರಾಂತಿ ಹಬ್ಬ ಈ ವರ್ಷ ಜನವರಿ 15ರಂದು ಬಂದಿದೆ. ಜನವರಿ 14ರ ರಾತ್ರಿಯಿಂದ ಈ ಹಬ್ಬ ಆರಂಭವಾಗುತ್ತದೆ. ಆದರೆ ಜನವರಿ 15ರಂದು ಶುಭ ಮುಹೂರ್ತ ಇರುವುದರಿಂದ ಹಬ್ಬವನ್ನ ಅಂದೇ ಆಚರಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯನ್ನು ಆಚರಿಸಿದರೆ ನಿಮಗೆ ಸಂತೋಷ ಸಿಗುತ್ತದೆ ಎನ್ನಲಾಗುತ್ತದೆ. ಈ ದಿನ ನಾವು ಕೆಲವು ನಿಯಮಗಳನ್ನು ಅನುಸರಿಸಿದರೆ ಇದು ಆಸೆಗಳನ್ನು ಪೂರೈಸಲು ಮತ್ತು ಆರ್ಥಿಕ ಅದೃಷ್ಟವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ದಿನ ಹಿತ್ತಾಳೆಯಿಂದ ಮಾಡಿದ ಸೂರ್ಯನ ಪ್ಲೇಟ್ ಅನ್ನು ಮನೆಗೆ ತರುವುದು ಮಕರ ಸಂಕ್ರಾಂತಿಯಂದು ಉತ್ತಮ ಫಲಿತಾಂಶ ನೀಡುತ್ತದೆ ಎನ್ನಲಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಮನೆಯ ಪೂರ್ವ ದಿಕ್ಕಿನಲ್ಲಿ ಹಿತ್ತಾಳೆ ಸೂರ್ಯನ ಪ್ಲೇಟ್ ಇರುವುದರಿಂದ ಕುಟುಂಬದಲ್ಲಿ ಸಂಪತ್ತಿನ ಹರಿವು ಹೆಚ್ಚಾಗುತ್ತದೆ. ಇದರ ಜೊತೆಗೆ ಈ ಸೂರ್ಯನ ಕೆಳಗೆ ಗಂಟೆಯನ್ನು ಇಟ್ಟರೆ ನಿಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ. ಮಕರ ಸಂಕ್ರಾಂತಿಯಂದು ಮನೆಯಲ್ಲಿ ವಿಷ್ಣು ಮತ್ತು ಸೂರ್ಯನನ್ನು ಪೂಜಿಸಲೇಬೇಕು. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯಾಗುತ್ತದೆ. ಅಲ್ಲದೆ ಇದರಿಂದ ನಿಂತು ಹೋಗಿದ್ದ ಕೆಲಸಗಳು ಆರಂಭವಾಗಿ ಅದರಲ್ಲಿ ಯಶಸ್ಸು ಸಿಗುತ್ತದೆ. ಮಕರ ಸಂಕ್ರಾಂತಿಯಂದು ತಪ್ಪದೆ ಬಡವರಿಗೆ ಕಂಬಳಿ ಅಥವಾ ಚಳಿಗಾಲದ ಬಟ್ಟೆಗಳನ್ನು ದಾನ ಮಾಡಬೇಕು ಎನ್ನಲಾಗುತ್ತದೆ. ಇದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ. ಈ ದಿನ ಸ್ನಾನ ಮಾಡಿ ಬೆಳಿಗ್ಗೆ ಎಳ್ಳು ಬೆಲ್ಲ ಕೊಟ್ರೆ ಆರ್ಥಿಕ ಸಮಸ್ಯೆಗಳು ಬರೋದಿಲ್ಲ ಎನ್ನುವ ನಂಬಿಕೆ ಇದೆ. ಇಲ್ಲದೆ ಈ ದಿನ ನೀವು ಬಡವರಿಗೆ ಅಕ್ಕಿ ಬೇಳೆ ಅಥವಾ ಕಿಚಡಿಯನ್ನು ದಾನ ಮಾಡಿದರೂ ಇನ್ನೂ ಒಳ್ಳೆಯದಾಗುತ್ತದೆ. ಇಷ್ಟೇ ಅಲ್ಲದೆ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವುದು ನಂಬಿಕೆ ಇದೆ. ಈ ಮಕರ ಸಂಕ್ರಾಂತಿಯಂದು ನೀವು ಕೂಡ ಈ ಥರ ವಸ್ತು ಎಲ್ಲ ದಾನ ಮಾಡಿ ಸುಖ ಶಾಂತಿಯಾಗಿ ಇರೋಣ ಅಂತ ನಾನು ಕೋರ್ಕೊತಾ ಇದ್ದೀನಿ. ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎಂಬುದು ಎಲ್ಲ ನೋಡಿದೀವಲ್ವಾ. ವಸ್ತುಗಳು ದಾನ ಮಾಡಬೇಕು ಅಂತಾನೂ ನೋಡಿದೆ ಅಲ್ವಾ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.